ನಮಸ್ಕಾರ. ನಾನಿವತ್ತು ತುಂಬಾ ಡಿಮಾಂಡ್ ಇರುವಂತಹ ಮತ್ತು ನಮ್ಮ ಕರಾವಳಿ ಕಡೆ ಸಖತ್ ಫೇಮಸ್ ಇರುವಂತಹ ಬಂಗುಡೆ ಮೀನಿನ ಪುಳಿಮುಂಚಿಯನ್ನು ಪಕ್ಕ ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ನಾನು ಇದಕ್ಕೆ ಯೂಶ್ವಲಿ ಒಂದು ಚೂರು ಕೂಡ ಕಾಯಿ ತುರಿ ಹಾಕಲ್ಲ, ಆದ್ದರಿಂದ ತುಂಬಾ ಸ್ಟ್ರಾಂಗ್ ಆಗಿ ಖಡಕ್ಕಾಗಿ ಬರುತ್ತೆ. ನಾವು ಒಂದಿನ ಮಾಡಿದರೆ 2 ದಿನ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು. ಅರ್ಧ ಕೆಜಿ ಬಂಗುಡೆ ಮೀನಿಗೆ ನಾನು ಪುಳಿಮುಂಚಿ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಮಸಾಲ ಮಾಡ್ಕೋಬೇಕು. ಮಸಾಲ ಮಾಡೋಕ್ಕಿಂತ ಮುಂಚೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕಾದ ನಂತರ ಒಂದು ನೀರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಲನ್ನು ಹಾಕೋಬೋದು. ಒಂದು 2ರಷ್ಟು ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ತುಂಡಷ್ಟು ಶುಂಠಿನ ಹಾಕ್ಕೊಳ್ಳಿ. ಫ್ಲೇವರ್ಸ್ ಚೆನ್ನಾಗಿ ಬರೋದಕ್ಕೆ ಸ್ವಲ್ಪ ಕರಿ ಲೀವ್ಸನ್ನು ಹಾಕೋಬೋದು. ಇದನ್ನ ನಾವು ಮೊದಲಿಗೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇವಾಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ, ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನಷ್ಟು ಮೆಂತೆ, ಆಮೇಲೆ ಒಂದು 4ರಿಂದ 5 ಕಾಳುಮೆಣಸು ಹಾಕೋಬೋದು, ಖಾರ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇವಾಗ ಒಂದು 15ರಷ್ಟು ನಾನು ಕೆಂಪು ಮೆಣಸು ಹಾಕೊತಾ ಇದ್ದೀನಿ. ಖಾರ ಮೆಣಸು ಕೆಂಪು ಮೆಣಸು 2 ಸೇರಿಸ್ಕೊಂಡು ಹಾಕೋಬೋದು. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ನಾವಿದನ್ನ ಗ್ರೈಂಡ್ ಮಾಡ್ಬೋದು. ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಮಸಾಲ ಪುಡಿ ಆದ ನಂತರ ಆಮೇಲೆ 1-2 ಕಪ್ಪಷ್ಟು ನೀರು ಹಾಕ್ಕೊಂಡು ಸಾಫ್ಟ್ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ನೋಡಿ ಸಾಫ್ಟ್ ಪೇಸ್ಟ್ ಈ ಥರ ಆಗಿದೆ. ಈಗ ಪುಳಿಮುಂಚಿನ ಮಾಡೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಕರಿ ಲೀವ್ಸ, ಒಂದು 4ರಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಚಿಕ್ಕ ತುಂಡಷ್ಟು ಶುಂಠಿ, ಒಂದು ನೀರುಳ್ಳಿನ ಹಾಕೊತಾ ಇದ್ದೀನಿ. ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹಾಕಿದರೆ ಆ ಫ್ಲೇವರ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದು ಟೊಮೆಟೊನೂ ಹಾಕೊತಾ ಇದ್ದೀನಿ. ಒಂಚೂರು ಸ್ವೀಟಿಶ್ ಆಗಿ ಬರುತ್ತೆ. ಟೊಮೆಟೊ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲದಿದ್ರೆ ಬಿಡ್ಬೋದು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂಚೂರು ನಾವು ಬೇಯಿಸಬೇಕು. ಮುಚ್ಚಿಟ್ಟು 1-2 ನಿಮಿಷ ಕಾಲ ಬೇಯಿಸಬೇಕು. 2 ನಿಮಿಷ ಆದ ನಂತರ ಇದು ಟೊಮೆಟೊ ಸಾಫ್ಟಾಗಿ ಬೆಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಇದಕ್ಕೆ ಮಸಾಲೆನ ಹಾಕೋಬೋದು. ಪುಳಿಮುಂಚಿ ಮಸಾಲೆನ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಜಾಸ್ತಿನೇ ಇದೆ, ನನಗಿಷ್ಟು ದಪ್ಪ ಬೇಡ ಪುಳಿಮುಂಚಿ. ಇದು ಕುದಿದಾದ ನಂತರ ಇನ್ನೂ ಜಾಸ್ತಿ ದಪ್ಪ ಬರುತ್ತೆ. ನಾನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಪುಳಿಮುಂಚಿ ಮಸಾಲ ಎಷ್ಟು ದಪ್ಪಕ್ಕೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನೀವು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನಾವು ಮಸಾಲೆನ ಫಸ್ಟ್ ಬೇಯಿಸ್ಕೋಬೇಕು. ಕರೆಕ್ಟಾಗಿ ಹದಕ್ಕೆ ಬಂದಿದೆ ನೋಡಿ ಮಸಾಲ. ಇವಾಗ ಇದನ್ನ ಮುಚ್ಚಿಟ್ಬಿಟ್ಟು ಮಸಾಲೆನ ಒಂದು 4ರಿಂದ 5 ನಿಮಿಷ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಮಸಾಲೆ ಚೆನ್ನಾಗಿ ಕುದಿದಾದ ನಂತರ ನಾವು ಮೀನನ್ನು ಹಾಕೋಬಹುದು. ಮಸಾಲೆ ಇವಾಗ ಚೆನ್ನಾಗಿ ಕುದಿದಿದೆ ನೋಡಿ. ಪುಳಿಮುಂಚಿ ಮಸಾಲೆ ತುಂಬ ಚೆನ್ನಾಗಿ ಕುದಿದಿದೆ, ಚೆನ್ನಾಗಿ ಹದಕ್ಕೆ ಬಂದಿದೆ. ಇವಾಗ ನಾನು ಇದಕ್ಕೆ ಮೀನನ್ನು ಹಾಕೊತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಕುದಿದ ನಂತರ ನಾವು ಮೀನನ್ನು ಹಾಕಿ ಒಂದು 3 ನಿಮಿಷ ಅಷ್ಟೇ ಕುದಿಸ್ಬೇಕು, ಜಾಸ್ತಿ ಕುದಿಸಬಾರ್ದು, ಮೀನು ಪುಡಿ ಪುಡಿ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೀನನ್ನು ಮಸಾಲೆ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವುದೇ ಮೀನನ್ನು ನಾವು ಬೆಂದಿರೋ ಮಸಾಲಕ್ಕೆ ಹಾಕುವಾಗ ಅದನ್ನ ದಗದಗ ಅಂತ ಕುದಿಸಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. 2ರಿಂದ 3 ನಿಮಿಷ ಕುದಿದ್ರೆ ಸಾಕು. ಮೀನಿಗೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಬೇಗ ಅದು ಬೇಯುತ್ತೆ ನೋಡಿ. ಸೂಪರ್ಬ್ ಆಗಿರುವಂತಹ ಬಂಗುಡೆ ಪುಳಿಮುಂಚಿ ರೆಡಿಯಾಗಿದೆ. ತುಂಬ ಕಡಕಿರುತ್ತೆ. ನಾನು ಒಂದು ಚೂರು ಕೂಡ ಕಾಯಿ ತುರಿ ಹಾಕಿರೋದ್ರಿಂದ ತುಂಬ ಕಡಕಾಗಿ ಬಂದಿದೆ. ಚೆನ್ನಾಗಿ ಮೀನು ಬೆಂದಿದೆ ಕೂಡ, ತುಂಬ ರುಚಿಯಾಗಿರುತ್ತೆ ಕೂಡ.
ನಾವು ಕಾಯಿ ತುರಿ ಹಾಕದೇ ಮಾಡುವಂತಹ ಬಂಗುಡೆ ಪುಳಿಮುಂಚಿನ 2 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಬಿಸಿ ಮಾಡ್ಕೊಂಡು ತಿನ್ಬೋದು. ಅದು ದಿನ ಹೋದಾಗೆ ಅದರ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ನೋಡಿದ್ರಲ್ಲ, ಸಖತ್ತಾಗಿರುವಂತಹ ಬಂಗುಡೆ ಪುಳಿಮುಂಚಿನ ಪಕ್ಕ ಮಂಗಳೂರು ಸ್ಟೈಲಲ್ಲಿ ಎಷ್ಟೊಂದು ಸುಲಭವಾಗಿ ಮಾಡಿದ್ವಿ ಅಂತ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ಬ್ ಆಗಿರುವಂಥ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.